ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮಂಡಲಗಳ ಒಕ್ಕೂಟ, ಪುತ್ತೂರು ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ವತಿಯಿಂದ ನಡೆದ ವಿಶ್ವ ಮಹಿಳಾ ದಿನಾಚರಣೆ ವಿವಿಧತೆಯಲ್ಲಿ ಏಕತೆ ಮಹಿಳಾ ವಾಹನ ಜಾಥಾ ನೆರವೇರಿತು. ದರ್ಬೆಯಿಂದ ಹೊರಟ ಮಹಿಳಾ ವಾಹನ ಜಾಥಾಕ್ಕೆ ಎಸ್ಐ ಸವಿತಾ ಅವರು ಚಾಲನೆಯನ್ನ ನೀಡಿದರು. ನಂತರ ನಡೆದ ವಾಹನ ಜಾಥಾದಲ್ಲಿ ದ್ವಿಚಕ್ರ ವಾಹನದಿಂದ ಆಟೋ ರಿಕ್ಷಾ, ಜೀಪು, ಕಾರು, ಪಿಕಪ್, ಆಂಬ್ಯುಲೆನ್ಸ್ ಹಾಗೂ ಬಸ್ಗಳಿಗೆ ಮಹಿಳೆಯರೇ ಚಾಲಕರಾಗಿದ್ದು ವಾಹನ ಜಾಥಾವು ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಸುಳ್ಯದ ಶಾಸಕಿ ಭಾಗೀರಥಿ ಮುರಳಿ ಅವರು ಮಾತನಾಡಿ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಒಬ್ಬಳೇ ಮಹಿಳಾ ಶಾಸಕಿಯಾಗಿದ್ದೇನೆ. 4 ವರ್ಷದ ನಂತರ ನಡೆಯುವ ಮಹಿಳಾ ದಿನಾಚರಣೆಯಲ್ಲಿ ಎಷ್ಟು ಮಂದಿ ಮಹಿಳಾ ಶಾಸಕರಿರುತ್ತಾರೆ ಎಂದು ಕಾದು ನೋಡಬೇಕು. ಪ್ರಧಾನಿ ಮೋದಿಯವರು 33% ಮಹಿಳಾ ಮೀಸಲಾತಿಯನ್ನ ನೀಡಿದ್ದಾರೆ. ಅದನ್ನು 60% ಏರಿಸುವ ಮೂಲಕ ಸಾಧನೆಗೆ ಎಲ್ಲ ಮಹಿಳೆಯರಿಗೂ ಅವಕಾಶ ನೀಡಬೇಕು ಎಂದರು. ಮಹಿಳೆಯರು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಿಂದ ಹೋದವರು ನಮ್ಮ ಅಕ್ಕ ಇದ್ದಾರೆ, ಶೋಭಾ ಕರ್ದಲಾಜೆ. ವಿದ್ಯುತ್ನ ಇದನ್ನು ಜವಾಬ್ದಾರಿ ಕೊಟ್ಟರು ಇಂಧನ ಸಚಿವೆಯಾಗಿ. ಒಂದು ದಿನ ಕೂಡ ಕರೆಂಟ್ ಇಲ್ಲದಾಗೆ ನಡೆಸ್ಕೊಂಡು ಹೋಗಿದ್ದಾರೆ ನೋಡಿ, ಅದು ಸಾಧನೆ. ಇವತ್ತು ನೋಡಿ ಗಂಡಸರಿಗೆ ಕೊಟ್ಟಿದ್ದಾರೆ, ಕರೆಂಟೇ ಇಲ್ಲ, ಈಗ ಇಲ್ಲ. ಅರ್ಧ ಮಿಕ್ಸಿಗೆ ಹಾಕಿದ ನಂತರ ಅರ್ಧ ತುಂಡಾಗಿ ಮತ್ತೆ 2 ಬೇಯಿಸ್ಲಿಕ್ಕಾಗೋ 2 ಗಂಡ ಬೈಬೇಕು, ಇದೆಂತ ಅರ್ಧಂಬರ್ಧ ಚಟ್ನಿ ಮಾಡಿದ್ಯಾ ಅಂತೇಳಿ. ಇಷ್ಟು ಸಮಸ್ಯೆ ಈಗ ಕರೆಂಟ್ ಇದ್ದು. ಅಂದ್ರೆ ಒಂದು ಮಹಿಳೆ ಅದನ್ನು ಜವಾಬ್ದಾರಿ ತಗೊಂಡಿರುವಾಗ ಹೇಗೆ ನಡೆಸಿದ್ರು, ಅದೇ ರೀತಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದರೂ ಕೂಡ ಆ ಮಹಿಳೆ ಹೇಗೆ ನಿಭಾಯಿಸಲು ಎಲ್ಲ ರಂಗದಲ್ಲಿ ಕೂಡ ಎಲ್ಲ ರೀತಿಯ ಸವಲತ್ತು ಸರಿಯಾಗಿ ಆಗುವಾಗೆ ಖಂಡಿತ ನಿಭಾಯಿಸಲಿಕ್ಕೆ ಸಾಮರ್ಥ್ಯ ಇದೆ. ಅದಕ್ಕೆ ನೀವು ಎದುರು ಕೂತವರು ಸಾಧನೆ ಮಾಡಬೇಕು. ಮುಂದೆ ನೀವು ಪ್ರಧಾನಿಯಾಗಿ, ರಾಷ್ಟ್ರಪತಿಯಾಗಿ, ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡುವ ಮಟ್ಟಕ್ಕೆ ಇಲ್ಲಿ ಕೂತ ಮಹಿಳೆಯರು ಆ ಮಟ್ಟಕ್ಕೆ ಬೆಳಿಬೇಕು ಅಂತ ನಾನು ಹೇಳ್ತೇನೆ. ನಿಮಗೆ ಎಲ್ಲ ಅವಕಾಶ ಸಿಗಲಿ ಅಂತ ಮಾಲಿಂಗೇಶ್ವರರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ. ಮುಖ್ಯ ಅತಿಥಿಯಾಗಿದ್ದ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಮಹಿಳೆಯರು ಯಾವತ್ತೂ ಅಬಲೆಯರಲ್ಲ. ಅಂಗಳದಲ್ಲಿ ಮಗುವನ್ನ ಆಡಿಸುವ ಮಹಿಳೆಯರು ಇಂದು ಮಂಗಳನ ಅಂಗಳಕ್ಕೆ ಹೋಗುವಷ್ಟು ಶಕ್ತರಾಗಿದ್ದಾರೆ. ಜಿಲ್ಲೆಯಲ್ಲಿ 73,000 ಮತದಾರ ಮಹಿಳೆಯರು ಅಧಿಕವಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಹಿಳಾ ಸಾಮ್ರಾಜ್ಯವಾಗಿದೆ ಎಂದರು. ಅದೇ ರೀತಿಯಲ್ಲಿ ಇವತ್ತು ಈ ದೇಶಕ್ಕಾಗಿ ಹೋರಾಡಿದಂತ ರಾಣಿ ಅಬ್ಬಕ್ಕ ಇರಬಹುದು, ನಮ್ಮ ಉಳ್ಳಾಲದ ರಾಣಿ ಅಬ್ಬಕ್ಕ ನಮಗೆಲ್ಲ ಆದರ್ಶ. ಒಬ್ಬ ತಾಯಿಯಾಗಿ ಹೇಗೆ ವಿದೇಶಿಗರ ಬ್ರಿಟಿಷರ ವಿರುದ್ಧ, ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಬಹುದು ಅಂತ ತೋರಿಸಿಕೊಟ್ಟಂತ ಉದಾಹರಣೆ ಇದೆ. ಇವತ್ತು ಝಾನ್ಸಿಯ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಏನು ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. ಇವತ್ತಿನ ಆಧುನಿಕ ಕಾಲದ ಮಹಿಳೆಯರ ಬಗ್ಗೆ ಉಲ್ಲೇಖ ಮಾಡಿದರು. ಆದರೆ ಮುಂದಿನ ಭವಿಷ್ಯತ್ತಿನ ಬಗ್ಗೆ ನಾವಿಲ್ಲಿ ಕೂತವರು ಯೋಚನೆ ಮಾಡಬೇಕಾಗಿದೆ. ಆ ಯುವತಿಯರ ಬಗ್ಗೆ ನಾವು ಒಂದಷ್ಟು ಭವಿಷ್ಯತ್ತನ್ನು ಕಾಣಬೇಕಾಗಿದೆ. ಅದು ಈ ಮಹಿಳಾ ಮಂಡಲಗಳ ಮುಖಾಂತರ ಕಾರ್ಯಕ್ರಮ ಹಾಕುವ ಮುಖಾಂತರ ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತ ಕೆಲಸ ಆಗಬೇಕು. ಅದೇ ರೀತಿಯಲ್ಲಿ ಸಾಧಕರನ್ನು ಗೌರವಿಸಿದ್ದೇವೆ, ಗುರುತಿಸಿದ್ದೇವೆ. ಸಾಧಕರನ್ನು ಖಾಲಿ 6 ಜನರನ್ನು ಮಾತ್ರ ಅಲ್ಲ, ಮುಂದಿನ ದಿನ 60 ಜನ ಸಾಧಕರು ಈ ಒಂದು ಮಹಿಳಾ ಮಂಡಲಗಳ ಮುಖಾಂತರ ಗುರುತಿಸುವಂತ ಕೆಲಸ ಆದಾಗ ಮಹಿಳಾ ಮಂಡಲಗಳು ಕೂಡ ಸಾರ್ಥಕತೆಯ ದಿನಗಳನ್ನು. ಈ ಸಂದರ್ಭದಲ್ಲಿ ಶತಾಯುಷಿ 43 ಬಾರಿ ಶಬರಿಮಲೆ ಯಾತ್ರೆ ಮಾಡಿದ ಕಮಲ ನೋಣಯ್ಯ ನಾಯ್ಕ್, ಚರ್ಮ ಕೂದಲು ತಜ್ಞೆ ಮರ್ಸಿ ವೀಣಾ ಡಿಸೋಸಾ, ಕೃತಿಕಾರ್ತಿ ಶಾರದಾ ಭಟ್ ಕೊಡಂಕಿರಿ, ನೃತ್ಯ ಗುರು ಪ್ರತೀಕ್ಷಾ ಪ್ರಭು, ಯಕ್ಷಗಾನ ಕಲಾವಿದೆ ಮಿಸಸ್ ಇಂಡಿಯಾ ಕಿರೀಟ ಪುರಸ್ಕಾರ ಪಡೆದ ಸುಪ್ರಿಯಾ ಕೆಎಸ್, ಜಾನಪದ ಕಲಾವಿದೆ ಮುತ್ತು ಎನ್ ಶೆಟ್ಟಿಯವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಮಹಿಳಾ ಮಂಡಲಗಳ ಒಕ್ಕೂಟದ ಅಧ್ಯಕ್ಷೆ ಉಷಾ ನಾಯ್ಕ್ ಅವರು ವಹಿಸಿದ್ರು. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷೆ ಲೀಲಾವತಿ ಅಣ್ಣು ನಾಯ್ಕ್, ಮಾಜಿ ಶಾಸಕಿ ಮಲ್ಲಿಕಾ ಪ್ರಸಾದ್, ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಉಪಪ್ರಧಾನ ವ್ಯವಸ್ಥಾಪಕಿ ಭವಾನಿ ಪ್ರಭು, ಪುತ್ತೂರು ತಾಲೂಕು ಮಹಿಳಾ ಮಂಡಲಗಳ ಅಧ್ಯಕ್ಷೆ ಶಾಂತಿ ಹೆಗಡೆ, ಜಿಲ್ಲಾ ಮಹಿಳಾ ಮಂಡಲಗಳ ಒಕ್ಕೂಟದ ಗೌರವ ಸಲಹೆಗಾರ್ತಿ ಪ್ರೇಮಲತಾ ರಾವ್, ಗೌರವ ಅಧ್ಯಕ್ಷೆ ಚಂಚಲ ತೇಜೋಮಯ, ನ್ಯಾಯವಾದಿ ಹರಿಣಾಕ್ಷಿ ಜೆ ಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿ ರೇಷ್ಮಾ, ಬಂಟ್ವಾಳದ ಅಧ್ಯಕ್ಷೆ ಧರ್ಮಾವತಿ, ಉಳ್ಳಾಲದ ಅಧ್ಯಕ್ಷೆ ದೇವಕಿ, ಮಂಗಳೂರು ಅಧ್ಯಕ್ಷೆ ಮನೋರಮಾ ಮಂಗಳೂರು, ಸುಳ್ಯದ ಅಧ್ಯಕ್ಷೆ ಮಧುಮತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. Park with ease at Ajanta Business Center with security access and convenience at your fingertips.
Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.